ನವಚೈತನ್ಯ KMC ಅತ್ತಾವರ ಮುಕ್ಲಿನಲ್ಲಿಟ್ಟು ಗುರುವಾರ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕೊಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ. ಬಿನ್ನೆರ್ನ ಸೇರಿಗೆಡು ನಿವೃತ್ತ ಪೊಲೀಸ್ ಅಧಿಕಾರಿ ಹರಿಶ್ಚಂದ್ರ ಕಾರ್ಯಕ್ರಮ ಉದ್ದೀಪನ ಮಾಡಿದರು. ನವಚೈತನ್ಯ ಅತ್ತಾವರ KMC ದಲ್ಲಿಟ್ಟು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕೊಡು ಗುರುವಾರ ಸಾಂಸ್ಕೃತಿಕ ಕಾರ್ಯಕ್ರಮ ಆಚರಣೆಯಾಗಿತ್ತು. ನಿವೃತ್ತ ಪೊಲೀಸ್ ಅಧಿಕಾರಿ ಹರಿಶ್ಚಂದ್ರ ಬಿನ್ನೆರ್ನ ಸೇರಿಗೆಡು ಕಾರ್ಯಕ್ರಮ ಉದ್ದೀಪನ ಮಾಡಿದರು. ಹರಿಶ್ಚಂದ್ರ ಬುಕ್ಕ KMC ಫಿಸಿಯೋಥೆರಪಿ ಡಾಕ್ಟರ್ ಶ್ಯಾಮ್ ಕಾರ್ಯಕ್ರಮ ಉದ್ದೇಶಿಸಿದ್ದು ಪಾತೇರಿಯರು. Many reasons why it is an essential part of KMC and why it is required also. So every year there are a lot of studies which come out which basically points out to a certain factors which can prevent some common issues like dementias and all which happen in older people. Now one of the basic factors which can avoid such occurrences are ನಮ್ಮ ದೇಶ ಪರಕೀಯರ ದಬ್ಬಾಳಿಕೆಯಲ್ಲಿ ಆಡಳಿತದಲ್ಲಿತ್ತು. ಖಾಲಿ ಒಂದು ಕಾಳು ಮೆಣಸಿನ ವ್ಯಾಪಾರಕ್ಕೆ ಬಂದವರು ನಮ್ಮ ದೇಶವನ್ನೇ ಹಿಡಿತದಲ್ಲಿಟ್ಟು ಆಡಳಿತ ನಡೆಸಿದ್ರು. ನಾವು ಅವರ ಪರಕೀಯರ ಆಡಳಿತದಲ್ಲಿ ಸ್ಲೇವ್ಸ್ ಆಗಿ ದುಡಿಯುವಂತಹ ಒಂದು ಪರಿಸ್ಥಿತಿಯನ್ನು ಬಂದಿತ್ತು. KMCದ ಮರಿಯ ನವಚೈತನ್ಯದ ಗುರುಕಾರ್ಯರು ಮಂಜುನಾಥ ಕಾರ್ಯಂತಿರು ಟ್ರೆಸ್ಸಿ ಮಾಜಿ ಗುರುಕಾರ್ಯರು ಕುಸುಮಾ ನವೀನ್ ಕುಮಾರ್ ಪಾಲ್ದೆ ತೊಂದಿರು. ನವಚೈತನ್ಯ ಕೂಟೊಡ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿದು ಬರ್ತಂಡು.